ಭಾಗ್ಯನಿಗಳು ನಿಗಾ ವಹಿಸುವುದು ನಮ್ಮ ಕ್ಷೇತ್ರದ ಕಲಿನ ವರ್ಷಾವಧಿ ಮಹೋತ್ಸವ ಕಳವಾತಿನ ಪ್ರಕರಣ ನಡೆಸುತ್ತದೆ. ಅಂಚಾಧಿಪರ ನಿಖಲ್ನ ಬೆಡಬಾಳು ವಸ್ತುನ ಜವಾಬ್ದಾರಿ
ಏರಿಯಾ ಒಟ್ಟೊಡಿದಿದ್ದೀನಿ.
ಕ್ಷೇತ್ರ ಉಪಯುಕ್ತಿನ ಸಮಸ್ತ ಭಕ್ತಮಾಶಯರ ಗಮನಕ್ಕೂ ಎಳ್ಳಕಾಡೆ 7 ಗಂಟೆ 10 ನಿಮಿಷಕ್ಕೂ ಸರಿಯಾದ ಕವಾಟ ಉದ್ಘಾಟನೆ ಅವರದಕ್ಕ ಪಲ್ಲ ಪೂಜೆ ತುಲಾಭಾರ ಸೇವೆ ಚೂರ್ಣೋತ್ಸವ ಬಲಿ ಚಂದ್ರಮಂಡಲ ಸೇವೆ ಮಧ್ಯಾಹ್ನ 1:30 ಗಂಟೆಗೆ ಸರಿಯಾದ ಮಹಾ ಅನ್ನ ಸಂತರ್ಪಣೆ ನಡಪರೆಂಡು ಬೈಯಡಿ 7 ಗಂಟೆಗೆ ಸರಿಯಾದ ಬ್ರಹ್ಮತಂಬಿಲ 10 ಗಂಟೆಗೆ ಸರಿಯಾದ ಉತ್ಸವ ಪ್ರಾರಂಭ ಆದ ಕಟ್ಟೆ ಪೂಜೆ ಓಕೊಳ್ಳಿ ಅವಭೃತ ಮಾಡ್ಲಾಗಿ ದೈವದೇವಿಯರನ್ನ ಭೇಟಿ ನಡೆತದೆ ಧ್ವಜ ಅವರೋಹಣ ಕಾರ್ಯಕ್ರಮ ನಡಪರೆಂಡು ಎಲ್ಲದ ದಿನ ತಂಪು ಪಾನೀಯದ ವ್ಯವಸ್ಥೆ ಇದೆ ಇರುವಲು ಸಂಕುಮಜಲು ಕಾಂತಪ್ಪ ಪೂಜೆ ಬೊಕ್ಕ ಜೋಗುಲ ಮತ್ತಿದ್ದು ತಂಪು ಪಾನೀಯದ ವ್ಯವಸ್ಥೆ ನಡಪರೆಂಡು ಎಲ್ಲ ಬೈಯಡು 6 ಗಂಟೆಗೆ ಸರಿಯಾದ ಎದುದ ಬಾಕಿ ಮಾರಗಂಡು ಪಲ್ಗುಡಿ ಯುವಕ ಮಂಡಲದ ವಾರ್ಷಿಕೋತ್ಸವ ಸಮಾರಂಭ 6 ಗಂಟೆಗೆ ಸರಿಯಾದ ಸ್ಥಳೀಯ ಪ್ರತಿಭೆಗಳನ್ನ ವಿವಿಧ ವಿನೋದಾವಳಿ ಕಾರ್ಯಕ್ರಮ ನಡಪರೆಂಡು 5 ಬೊಕ್ಕ ಸಭಾ ಕಾರ್ಯಕ್ರಮ ಬೊಕ್ಕ ನಾಟಕ ಒರಿ ಎಲ್ಲದ ದಿನಟ್ಟು ನಡಪುನಂಚಿನ ಧಾರ್ಮಿಕ ಅಂಚಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಸರ್ವೆಲ್ಲ ಸಹ ಪಾಲು ಪಡೆದು ವಿನಂತಿ ಮತ್ತೊಂದುಲ್ಲ ಎಲ್ಲಂಜಿ 29ನೇ ತಾರೀಕು ಕಾಣೆ 8 ಗಂಟೆಗೆ ಮಂಗಳಗಣ ಯಾಗ ನವಕ ಪ್ರಧಾನ ಕಲಶ ಹೋಮ 12 ಗಂಟೆಗೆ ಮಹಾಮಂತ್ರಾಕ್ಷತೆ ಅವಿರ್ದ ಅನ್ನ ಸಂತರ್ಪಣೆ ಎಲ್ಲಂಜಿದ ಅನ್ನದಾನದ ಸೇವಾದಾರರಾದ ಶ್ರೀ ಸಂತೋಷ್ ಶೆಟ್ಟಿ ಮಾತೃಕೃಪಾ ನಡಿಗೆರೆಗೊತ್ತು ಜಾರ್ಕಳ ಬೈಯಡ 5 ಗಂಟೆಗೆ ಸರಿಯಾದ ಹೊಸಮರ ದೈವದ ಭಂಡಾರ ಜತದ 10 ಗಂಟೆಗೆ ಸರಿಯಾದ ನೇಮೋತ್ಸವ ಕಾರ್ಯಕ್ರಮ ನಡಪುಂಡು ಎಲ್ಲ ಅಂಚನೆ ಎಲ್ಲಂಜಿದ ವರ್ಷಾವಧಿ ಮಹೋತ್ಸವ ನಡಪುಂಚಿನ ಧಾರ್ಮಿಕ ಕಾರ್ಯಕ್ರಮಗಳು ಊಟಂಚಿನ ಪರವರ್ತ ಸಮಸ್ತ ಭಕ್ತ ಮಹಾಶಯಲ್ಲ ಸಹ ಭಾಗಿಲಾವಡು ಬಂದನಿಗಳ ವಿನಂತಿ ಮತ್ತೊಂದುಲ್ಲ ಇನಿ ನಡಪುನಿಂಚಿನ ದೇವರ ಶೈವೋತ್ಸವ ಕಾರ್ಯಕ್ರಮದ ಮಹಾಪ್ರಸಾದನು ಇಲ್ಲ 15 ಗಂಟೆಗೆ ಸರಿಯಾದ ದೇವಸ್ಥಾನದ ಸೇವಾ ಕೌಂಟರ್ ಕೊರ್ಪುನಿಂಚಿನ ವ್ಯವಸ್ಥೆ ಮಾತಂಡೆ 15 ಗಂಟೆಗೆ ಬೊಕ್ಕ ಈ ವಿಶೇಷವಾದ ಪ್ರಸಾದನು ಸ್ವೀಕಾರ ಮಾಡಿಕೊಂಡು ಬಂದ ವಿನಂತಿ ಮತ್ತೊಂದಿಲ್ಲ ವಿಶೇಷವಾದ ನಮ್ಮ ಊರಿನ ಮಿತ್ತರ್ಕೆದ ಧರ್ಮ ಚಾವಡಿ ದುವೆ ಬರ್ಪಿನ 13ನೇ ತಾರೀಕು ದಾರಿ ನಮ್ಮ ಗ್ರಾಮ ದೈವಲಂಚಿನ ರಾಜ್ಯ ದೈವ ಹೊಸಮರಾಯಗಂಚಿನ ಕೊಡಮನಿದಾಯಗ ಧರ್ಮ ನೇಮೋತ್ಸವ ಕಾರ್ಯಕ್ರಮ ನಡಪರೆಂಡು ಈ ಧರ್ಮ ನೇಮೋತ್ಸವ ಕಾರ್ಯಕ್ರಮ ಊರ್ದಂಚಿನ ಪರವರ್ದ ಸಮಸ್ತ ಭಕ್ತ ಮಹಾಶಯರ್ಲ ಹಾಜರಾದ ದೈವನ ಸಿರಿಮಿಡಿ ಗಂಧ ಪ್ರಸಾದ ಸ್ವೀಕಾರ ಮಾಡ್ತದೆ ಧರ್ಮ ನೇಮೋತ್ಸವನ ಮೊದಲು ಮಾತುಕೊಂಡು ಬಂದು ಮಿತ್ತರ್ಗದ ಕುಟುಂಬಸ್ಥರನ್ನ ಪರವಾದ ಮಾತುಗಳ ವಿನಂತಿ ಮತ್ತೊಂದಿಲ್ಲ